ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಆನ್ಲೈನಡು ಮರ್ದು ಮಾರುನೆಕು ವಿರೋಧ ತೋಜಾದು ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಬಂದ್ ಲೆಪ್ಪುಕೊರ್ನಂಚ ದೇಶದೋರ್ಮೆಡು ಬುಧಾರ ಮೆಡಿಕಲ್ ಶಾಪ್ ಬಂದ್ ಆದಿತ್ತಂಡು ಆನ್ಲೈನಡು ಮರ್ದುಮಾರುನೆಕ್ ವಿರೋಧ ತೋಜಾದು ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ದೇಶದೋರ್ಮೆಡು ಬುಧಾರ ಮೆಡಿಕಲ್ ಶಾಪ್ ಬಂದ್ಗೆ ಲೆಪ್ಪು ಕೊರ್ದಿತ್ತಂಡು ಅದಕ್ಕೆ ಕರ್ನಾಟಕ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಬೊಕ್ಕ ಸೌತ್ ಕೆನರಾ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಬೇರಿಸಾಯ ಕೊರ್ದಿತ್ತಂಡು ಅಂಚಾದ ದಕ್ಷಿಣ ಕನ್ನಡ ಜಿಲ್ಲೆಡು ಕೆಲವು ಮೆಡಿಕಲ್ ಬಂದ್ ಆದಿತ್ತ ಆನ್ಲೈನಡು ಮರ್ದುಮಾರುನ ಹಿಚ್ಚೊಂದು ಪನಿಡಿದಾವ್ರೆ ಸಂಪ್ರದಾಯದ ಮೆಡಿಕಲ್ ಅಂಗಡಿಗೆ ಮಲ್ಲಪೆಟ್ಟು ಬೂರೊಂದುಂಡು ವೈದ್ಯರು ಬರೆದು ಕೊರ್ನ ಚೀಟಿ ಇಜ್ಜಾಂದೆ ಮರ್ದುಮಾರುನ ನಕಲು ಮರ್ದಲಿನ ಪೋಡಿಗೆ ಆಂಟಿಬಯೋಟಿಕ್ ಹಾಳು ಉಪಯೋಗ ಬೊಕ್ಕ ನಿಯಂತ್ರಣದಾಂತಿನ ಈ ಫಾರ್ಮಸಿ ವ್ಯವಸ್ಥೆ ಹಿಡಿದು ಸಾರ್ವಜನಿಕ ಆರೋಗ್ಯಕ್ಕೂ ಅಪಾಯ ಉಂಡಾವುದುಂಡು ದೂರ್ದು ಮರ್ದು ಬೇರೆ ದಕಲು ಅಂಗಡಿ ಬಂದ್ ಮಲ್ತದು ಪ್ರತಿಭಟನೆ ತೋಜಾದೆರು ಕುಡ್ಲ ಬಂಟ್ವಾಳ ಸೇರಿನಂಚ ಪಾಕ ತಾಲೂಕು ಕೇಂದ್ರಲೆಡು ಹೆಚ್ಚಿನ ಮಾತಾ ಮೆಡಿಕಲ್ಲೇನು ಮುಚ್ಚಿದಿತ್ತೆರು ಈ ನಡುಟು ಸಾರ್ವಜನಿಕರಿಗೆ ಅಗತ್ಯದ ಮರ್ದಲಿನ ಒದಗಾವಣೆಗೂ ಸಮಸ್ಯೆ ಆವಂದಿನಂಚ ಬದಲು ವ್ಯವಸ್ಥೆ ಮಲ್ತದನಂದು ಕುಡ್ಲದ ಸಹಾಯಕ ಮರ್ದು ನಿಯಂತ್ರಕರು ತೆರಿಪಾದರು ರಾಷ್ಟ್ರಮಟ್ಟದ ಪಾಕ ಮರ್ದು ಸಂಸ್ಥೆಯಲ್ಲಿನ ಔಷಧಾಲಯ ಜನೌಷಧ ಕೇಂದ್ರ ಬೊಕ್ಕ ಜಿಲ್ಲೆದ ಆಸ್ಪತ್ರೆ ಉಪ್ಪುನ ಮಾತಾ ಮೆಡಿಕಲ್ ಅಂಗಡಿಲು ಬಾಕಿಲು ದಿತ್ತದುಪ್ಪುನಂದು ಸಹಾಯಕ ಮರ್ದು ನಿಯಂತ್ರಕರು ಮಾಹಿತಿ ಕೊಡ್ತೇರು. ನಮ್ಮ ಪ್ರಮುಖ ಬೇಡಿಕೆ ಏನಂತ ಹೇಳಿದರೆ ಈ ಆನ್ಲೈನ್ ಸೇಲ್ಸನ್ನು ತಡೆಗಟ್ಟುವಂಥದ್ದು. ಯಾಕೆ ಅಂತ ಹೇಳಿದರೆ ಯೂತ್ಸ್ನವರು ಭಾಳಷ್ಟು ಜನ ಈ ಡ್ರಗ್ ಅಬ್ಯೂಸ್ ಅಥವಾ ಈ ಡ್ರಗ್ ಎಡಿಕ್ಷನಿಗೆ ಬಲಿಯಾಗ್ತಾ ಇದ್ದಾರೆ. ಇಟ್ ಈಸ್ ಈಸಿಲಿ ಆಕ್ಸೆಸಿಬಲ್ ಥ್ರೂ ಆನ್ಲೈನ್. ಯಾರ ಪರಿವೀಕ್ಷಣೆಗೆ ಬರದೆ ಅಥವಾ ಈ ದ ಫಿಸಿಕಲ್ ಪ್ರಿಸ್ಕ್ರಿಪ್ಷನ್ಸ್ ಅದನ್ನು ಪ್ರೆಸೆಂಟ್ ಮಾಡದೆ ಸಾಫ್ಟ್ ಕಾಪಿಯನ್ನು ಅಪ್ಲೋಡ್ ಮಾಡಿ AI ಫೇಕ್ ಪ್ರಿಸ್ಕ್ರಿಪ್ಷನ್ಸ್ ಜನ್ರೇಟ್ ಮಾಡಿ ಅವರಿಗೆ ಬೇಕಾಗುವ ಕ್ವಾಂಟಿಟಿಯನ್ನು ತರಿಸುವಂಥದ್ದು ವ್ಯವಸ್ಥೀಕರಣ ಈ ಆನ್ಲೈನ್ ಮೂಲಕ ಆಗ್ತಾ ಉಂಟು. ಇದರಿಂದಾಗಿ ಹಲವಾರು ಯೂತ್ಸ್ ಮಂಗಳೂರಿನಲ್ಲಿ ಆಗಲಿ ದಕ್ಷಿಣ ಕನ್ನಡದ ಎಂಟೈರ್ ಲೊಕೇಶನಲ್ಲಿ ಈ ಒಂದು ಹಾವಳಿ ಭಾಳ ಇದೆ. ಈ ನಮ್ಮ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಭಾಳಷ್ಟು ಇದರ ಹಿಂದೆ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ಸೆಂಟ್ ದ ಪೊಲೀಸ್ ಪರ್ಸನಲ್ ಟು ಎವ್ರಿ ಔಟ್ಲೆಟ್ ಟು ಸಿ ದಟ್ such things do not happen. So we are very cautious. All our members are very cautious in that aspect. ಮೊದಲಿನದಾಗಿ ನಾನು ಎಲ್ಲ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅವರ ಬಾಂಧವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಈ ಒಂದು ಕರೆಗೆ ನೀವು ಅಭೂತಪೂರ್ವವಾಗಿ ಸ್ಪಂದಿಸಿದ್ದೀರಾ. ಖಂಡಿತವಾಗಿ ಮುಂದೆ ಎಲ್ಲ ವಿಷಯದಲ್ಲಿ ನಿಮ್ಮೊಂದಿಗೆ ನಾವಿರ್ತೇವೆ. ನಾವು ಪ್ರೊಟೆಸ್ಟ್ ಮಾಡಿದ್ದು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಮಾತ್ರ. ಯಾಕೆಂದರೆ ಆನ್ಲೈನಲ್ಲಿ ಸಿಗುವುದು ಅದು ಈ ಗ್ರೋಸರಿ ಐಟಮ್ಸ್ ಅಥವಾ ಬೇರೆನೇ ಅಲ್ಲ. ಇದು ಮೆಡಿಸಿನ್ಸಿಗೆ ವ್ಯಾಲ್ಯೂಬಲ್ ಪ್ರಿಸ್ಕ್ರಿಪ್ಷನ್ ಬೇಕು. ಅದರ ಬದಲು ಆನ್ಲೈನಲ್ಲಿ ವಿತರಿಸುವುದಂದರೆ ಅದಕ್ಕೊಂದು ಕ್ರಮಬದ್ಧ ಅಲ್ಲ. ಈ ವಿಷಯದಲ್ಲಿ ಮಾತ್ರ ನಾವು ಬಂದ್ ಮಾಡಲಿಕ್ಕೆ ಕರೆಗೊಟ್ಟದ್ದು. ನಾವು ಈ ಸಾರ್ವಜನಿಕರಿಗೆ ಯಾವುದೇ ಒಂದು ತೊಂದರೆ ಕೊಡುವ ಅಭಿಪ್ರಾಯ ನಮ್ಮ ಹತ್ರ ಇಲ್ಲ. ಆನ್ಲೈನ್ ಫಾರ್ಮಸೀಸ್ಗಳಿಂದ ನಕಲಿ ಪ್ರಿಸ್ಕ್ರಿಪ್ಷನ್ಸ್ ಜನ್ರೇಟ್ ಆಗಿ ನಮ್ಮ ಯಂಗ್ ಮಕ್ಕಳಿಗೆ ಎಲ್ಲ ಈಸಿಲಿ ಆಕ್ಸೆಸಬಲ್ ಇದೆ. ನಾರ್ಕೋಟಿಕ್ ಮೆಡಿಸಿನ್ಸ್ ಆಗಲಿ, ರೆಗ್ಯುಲರ್ ಮಿಸ್ಯೂಸ್ ಆಗುವ ಮೆಡಿಸಿನ್ಸ್ ಆಕ್ಸೆಸ್ ಇದ್ದ ಕಾರಣ ದ್ಯಾಟ್ ಈಸ್ ದ ಮೇನ್ ರೀಸನ್ ಫಾರ್ ದ ಟುಡೇಸ್ ಬಂದ್. ಇದಕ್ಕೆ ಡಿಸ್ಕೌಂಟ್ಸಿಗೆ ಲಿಂಕ್ ಮಾಡೋದು ತುಂಬ ರಾಂಗ್ ಅಂತ ನಾವು ನಮ್ಮ ಅಭಿಪ್ರಾಯ ಪ್ರಕಟಿಸ್ತೇವೆ. ಬರವು ಕಲ್ಪನ 7 ಜನತ ಕೂಟ ಸುದೇಟ್ ನೀಂದರೆಪ್ಪೋದು ஒரு ಇಂಜಿನಿಯರಿಂಗ್ ವಿದ್ಯಾರ್ಥಿ ಸುದೇಟ್ ಮುರ್ಕುದು ತೀರ್ನ ಬೇಜಾರ್ದ ಸಂಗತಿ ಬೆಳ್ತಂಗಡಿ ತಾಲೂಕುದ ಪಜಿರಡ್ಕಡು ಅಂಗಾರೆ ಬಯ್ಯಗ ನಡೆತದಂಡು. ಬೆಳ್ತಂಗಡಿ ತಾಲೂಕುದ ಪಜಿರಡ್ಕ ದೇವಸ್ಥಾನ ಕೈತಲ್ದ ನೇತ್ರಾವತಿ ಸುದೇಟ್ ನೀಂದರೆ ಬರವು ಕಲ್ಪನ 7 ಜನ ಪೋದಿತ್ತದ ಇಂಜಿನಿಯರಿಂಗ್ ಕಲ್ಪನ ಒರಿ ನೀರಡು ಮುರ್ಕುದು ತೀರ್ದೆರು. ನೀರಡು ಮುರ್ಕುದು ತೀರ್ನಾರು ಬೆಳಗಾವಿ ಜಿಲ್ಲೆ ಗೋಕಾಕ್ದ 21 ವರ್ಷ ಪ್ರಾಯದ ಶ್ರೀ ಪೂರ್ಣ ಅಂದು ತೆರೆದು ಬೈದನು. ಶ್ರೀ ಪೂರ್ಣ ಉಜಿರೆ ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ದ ಅಕೇರಿದ ವರ್ಷದ ಬರವು ಕಲ್ಪನಾರಾದಿತ್ತಿರು. ನೀರಡು ಮುರ್ಕುದು ಪೋಯಿನ ಬಗೆಟ್ ಮಾಹಿತಿ ತಿಕ್ಕಿನ ಊರ್ದಕ್ಲು ಅಗ್ನಿಶಾಮಕ ದಳತಕ್ಕಲು ಬೊಕ್ಕ ಶೌರ್ಯ ವಿಪತ್ತು ಪಟ್ಲಂ ದಕ್ಕಲು ಜಾಗೆಗೆ ಬತ್ತದು ರಾತ್ರಿ ಕಾರ್ಯಾಚರಣೆ ನಡಪಾದಿತ್ತದು 9 ಗಂಟೆಗೆ ಪುನಃ ತೋಜಿದಂಡು.
ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ದ ಸಬ್ ಇನ್ಸ್ಪೆಕ್ಟರ್ ಸಮರ್ಥ ಆರ್ ಗಾಣಿಗೇರ ಬೊಕ್ಕ ಕೂಟ ಜಾಗಿಗೆ ಬತ್ತದ ಸಂಗತಿ ಪಿಂದದ ಕೇಸ್ ತೆತ್ತೊಂದಿರೋ ಸತ್ಯಶಂಕರ್ ಕೆ ಸೇರಿನಂಚ 20 ಜನ ಸಾಧಕೀರ್ನ ಪುರ್ಂಬಾಟದ ಸಾಧಿ ಆತ್ಮನಿರ್ಭರ ಭಾರತಗೂ ಕೊರ್ನ ಮಲ್ಲ ಕೊಡುಗೆ ಎಂದು ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಪಂತಿರು. ಬೆಂಗಳೂರು ರಾಜಭವನಡು ಕನ್ನಡಪ್ರಭ ಪತ್ರಿಕೆದ ಕಡೀರ್ದ ಬೂಕು ಗೆದ್ದವರ ಸಿದ್ಧ ಸೂತ್ರ ಲೋಕಾರ್ಪಣೆ ಮಲ್ತದು ಅರ್ಪಾತೆರಿಯರು. ಪುಜ್ಜೋಡ್ದು ಸಾಧನೆದ ಪರ್ವತ ಎನ್ನ ಪುತ್ತೂರ್ದ ಬಿಂದು ಬ್ರ್ಯಾಂಡ್ದ ಸತ್ಯಶಂಕರ್ ಕೆ ಸೇರಿನಂಚ ಕರ್ನಾಟಕದ 20 ಜನ ಸಾಧಕೀರ್ನ ಬದುಕದ ಕತೆ ಉಪ್ಪುನ ಕನ್ನಡಪ್ರಭ ದಿನಪತ್ರಿಕೆದ ಕಡೀರ್ದ ಸರ್ತಿ ಅಚ್ಚಿಮಲ್ತಿನ ಗೆದ್ದವರ ಸಿದ್ಧ ಸೂತ್ರ ಎ ಟೆಕ್ಸ್ಟ್ ಬುಕ್ ಆಫ್ ಸಕ್ಸಸ್ ಬುಕ್ನು ಬೆಂಗಳೂರದ ಲೋಕಭವನದ ಬ್ಯಾಂಕ್ವೆಟ್ ಹಾಲ್ಡ್ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಲೋಕಾರ್ಪಣೆ ಮಲ್ತಿರು. ಈ ಪೊರ್ತುಡು ರಾಜ್ಯಪಾಲರು ಪಾತಿರ್ದು ಬೇತೆ ಬೇತೆ ಕ್ಷೇತ್ರಗಳಿಡು ಬಾರಿ ಸಾಧನೆ ಮಲ್ತದಿನ ಸತ್ಯ ಕಥೆಗಳನ್ನು ಒಟ್ಟು ಮಲ್ತದು ಅಚ್ಚಿ ಮಲ್ತಿನ ಕನ್ನಡ ಪ್ರಭದ ಕಾರ್ಯ ಪುಗರ್ನವು ಒಂದು ಜವಣ ಜವಂದಿ ಜನಾಂಗಗೂ ಉಮೇದಾದುಂಡು. ಈ ಬೂಕುಡುಪ್ಪುನ ಝೀರೋಡ್ದು ಹೀರೋ ಆತಿನ ಸತ್ಯಶಂಕರ್ ಕೆ ಸೇರಿನಂಚ 20 ಜನ ಸಾಧಕರು ಗೆಲ್ಮೆದ ಜೀವಪ್ಪ ಉದಾರ್ಮೆ ಆತಿರು. ಆಕ್ಲನ ಪೊರ್ಮಾಟದ ಸಾದಿ ಆತ್ಮನಿರ್ಭರ ಭಾರತಗೂ ಕೊರ್ನ ಮಲ್ಲ ಕೊಡುಗೆ ಎಂದು ಪಂಡಿರು. ಕನ್ನಡಪ್ರಭ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಮೂಹ ಸಂಪಾದಕೀಯ ನಿರ್ದೇಶಕರು ರವಿ ಹೆಗಡೆ ಬೊಕ್ಕ ಪುರವಣಿ ಸಂಪಾದಕರು ಜೋಗಿ ಕಾರ್ಯಕ್ರಮ ಇತ್ತಿರು. ಬಂಟ್ವಾಳ ತಾಲೂಕದ ಆಶ್ರಮ ಮುಂಜೆಟ್ಟು ವಾಸಮಲ್ತೊಂದಿತ್ತಿನ ಪುಂಜವರ್ತಿ ಜೀವದಿತ್ತೊಂದಿನ ಸಂಗತಿ ನಡೆತದಂಡ. ಒಡಿಪು ಜಿಲ್ಲೆ ಪಡು ಗ್ರಾಮದ ಲಕ್ಷ್ಮೀ ಪುದರ್ದ ಈ ಪುಂಜವುಗೂ 57 ವರ್ಷ ಪ್ರಾಯ ಆದಿತ್ತಂಡ. ಒಡಿಪು ಜಿಲ್ಲೆ ಪಡು ಗ್ರಾಮದ 57 ವರ್ಷದ ಲಕ್ಷ್ಮೀ ಪಂಪನ ಪುಂಜವು ಆಶ್ರಮಡು ಜೀವದಿತ್ತೊಂದೇರು. ಮಾನಸಿಕವಾದ ಬೇಜಾರು ಮಲ್ತೊಂದು ವಾಸ ಮಲ್ತೊಂದಿತ್ತಿನ ಪುಂಜವು ಜೀವದಿತ್ತೊಂದ ಬಗೆಟ ಅನಾಥಾಶ್ರಮದ ಮೇಲ್ವಿಚಾರಕ್ಕೆ ಕುರ್ನ ದೂರದಂಚ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕೇಸ್ ಪಾರ್ದಂಡು. ಎಡ್ರೆಸ್ ಇತ್ತನಲ ಪುಂಜವನ ವಾರಸ್ದಾರ್ಯರು ಗೊತ್ತಾವಂದಿತ್ತಿ ನೀಡಿದವ್ರ ಬಂಟ್ವಾಳ ತಾಲೂಕು ಸಾರ್ವಜನಿಕ ಆಸ್ಪತ್ರೆದ ಶೆಡ್ಡಿಡ್ ಪುಣದೀತೆರು. ತೀರು ಪೋಯಿನರಿನ ವಾರಸ್ದಾರ್ಯರು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ದ ಸಬ್ ಇನ್ಸ್ಪೆಕ್ಟರ್ ಸಂಪರ್ಕ ಮಲ್ಪರೆ ಭಿನ್ನಾಯ್ತೊಂದುಂಡು. ಕರ್ನಾಟಕ ಕರಾವಳಿಡು 3 ದಿನ ಬಾರಿ ಗಾಳಿ ಬರ್ಸ ಬರ್ಪುನ ಸಾಧ್ಯತೆ ಉಪ್ಪು ನೀಡಿದವ್ರ ಮೀನುಗಾರರು ಕಡಲಗು ಜಪ್ಪಂದಿನಂಚ ಹವಾಮಾನ ಇಲಾಖೆ ಜಾಗ್ರತೆ ಪಂತಂಡು. ಮೀನು ಪತ್ತರೆ ಕಡಲಗು ಪೋಯಿನ ಯಂತ್ರ ಓಡಲು ವಾಪಸ್ ಬರೋಂದಿತ್ತದು ಕರೆ ಸೇರೊಂದುಲ್ಲ. ಕರ್ನಾಟಕ ಕರಾವಳಿಡು ಮುಂಗಾರು ಮುಗಲಿಡ್ದು ದುಂಬೆ ಬರ್ಸದ ಮುಗಲು ಕಬಿದಿತ್ತದು ಕೆಲವು ದಿನಡ್ದು ಅವಲವಲು ಬರ್ಸ ಬರೊಂದುಂಡು. ಹೆಚ್ಚಿನ ಕಡಿಟ್ಟು ಪನಿ ಬರ್ಸ ಬೈತಂಡು. ಬಂಗಾಳ ಕೊಳ್ಳಿ ಬೊಕ್ಕ ಅರಬ್ಬಿ ಕಡಲಡು ವಾತಾವರಣ ತಿರದಾಂತಿ ನೀಡಿದವ್ರ ಕರಾವಳಿದ ಮೀನುಗಾರರಿಗೆ ಹವಾಮಾನ ಇಲಾಖೆ ಬಾರಿ ಗಾಳಿ ಬೀಜಿನ ಬಗೆಟ್ಟು ದುಂಬತ್ತ ಜಾಗ್ರತೆ ಪಂತಂಡು. ಕಡಲಗ ಜೈದಿನ ಯಂತ್ರ ಓಡಲು ತುರ್ತಾದ ಕಡಲಕರೆ ಪ್ರದೇಶಗೂ ವಾಪಸ್ ಬರೀರೆ ಹವಾಮಾನ ಇಲಾಖೆ ಸೂಚನೆ ಕೊಡ್ತುಂಡು. ಮಲ್ಪೆ ಸೇರಿದ ಕರಾವಳಿ ಭಾಗಲಿಡು ಮೀನುಗಾರರು ಪೋಡಿಗೆಡು ಓಡಲಿನ ಪಿರಕನ ಹೊಂದುಲೆರು. ಬಂಗಾಳ ಕೊಳ್ಳಿ ಬೊಕ್ಕ ಅರಬ್ಬಿ ಕಡಲಡು ವಾತಾವರಣ ತಿರದಂತೆ ಕರ್ನಾಟಕದ ಕರಾವಳಿಡು ಮೇ 23 ಮುಟ್ಟ ಬಲವಾಯಿನ ಗಾಳಿ ಬೊಕ್ಕ ಬರ್ಸಬರ್ಪುನ ಸಾಧ್ಯತೆ ಉಂಡೊಂದು ಹವಾಮಾನ ಇಲಾಖೆ ಜಾಗ್ರತೆ ಪಂತಂಡು. ಗಂಟೆಗೂ 4.5 ಕಿಲೋಮೀಟರ್ ರಭಸಡು ಗಾಳಿ ಬೀಜಿನ ಸಾಧ್ಯತೆ ಉಂಡು. ನನ್ನ ಕೆಲವು ಕಡಿಟ್ಟು ಒಂದು ಅಚ್ಪ ಕಡಪನ ಸಾಧ್ಯತೆಲ್ಲ ಉಂಡು. ಮೀನ್ ಪತ್ತನಕಲು ಕಡಲಗ ಜಪ್ಪರೆ ಬಲ್ಲಿಯಿಂದ ಇಲಾಖೆ ಸೂಚನೆ ಕೊಡ್ತುಂಡು. ಕಡಲಗ ಪೋತನ ಓಡಲು ಈ ಕ್ಷಣೊಟ್ಟೆ ಪಿರಬರಿಯರೆ ಜಾಗ್ರತೆ ಪಂಡದು ಸೂಚನೆ ಕೊಡ್ತುಂಡು. ಒಡಿಪು ಜಿಲ್ಲೆದ ಮಲ್ಪೆ ಬಂದರ್ ಬೊಕ್ಕ ಚಪ್ಪೆನೀರು ಪ್ರದೇಶಲಿಡು ಮೀನುಗಾರಿಕೆದ ಯಂತ್ರ ಓಡಲು ವಾಪಸ್ ಬರ್ಪುನ ತೋಜಿದ ಬೈದಂಡ. ಈ ಸರ್ತಿ ವಾಯ್ದಿಡ್ದ ದುಂಬೆ ಮೀನುಗಾರಿಕೆ ಕೈದಾಪನ ಲಕ್ಷಣಲು ತೋಜುಂದುಂಡು. ಕೇರಳ ಲಕ್ಷದ್ವೀಪ ಪ್ರದೇಶ ಬೊಕ್ಕ ಕನ್ಯಾಕುಮಾರಿ ಕೈತಲು ಗಾಳಿ ರಭಸ ಪಡೆಯೊಂದು ನೀಡಿದವ್ರ ಕರಾವಳಿ ಜಿಲ್ಲೆಯಲ್ಲಿಡ ಪೋಡಿಗೆದ ವಾತಾವರಣ ಉಂಡಾತಂಡು. ಕರಾವಳಿಗೆ ಮುಂಗಾರು ಬರ್ಸ ಬಾರಿ ಬೇಗ ಕಾಲದಿಪ್ಪರ ಅಭಿಪ್ರಾಯ ಕೇಂದ್ರ ಬರಂದುಂಡು. ಈ ಮಾತಾ ವಿಚಾರಗಳನ್ನು ಬಗೆಟ್ಟು ಮೀನುಗಾರಿಕೆ ಒತ್ತು ನಿರ್ದೇಶಕರು ಮಾಹಿತಿ ಕೊಡ್ದು ಪಾತಿರ್ದರು. ನೈಋತ್ಯ ಮಾನ್ಸೂನ್ ಮೇ 26ನೇ ತಾರೀಕಿನ ಶುರು ಆಗುತ್ತೆ ಅಂತ ಒಂದು ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ನಮಗೆಲ್ಲ ತಿಳಿದಿದೆ. ಅದರಂತೆ ಈಗ ವಾತಾವರಣ ನೋಡಿದ್ರೆ ಸ್ವಲ್ಪ ಗಾಳಿ ಮತ್ತು ಮೋಡ ಎಲ್ಲ ಇರ್ಬೋದು, ಅಲ್ಲೆಲ್ಲ ಮಳೆ ಬರ್ತಿದ್ದು ಕೂಡ ಎಲ್ಲರಿಗೂ ಅನುಭವಕ್ಕೆ ಬಂದಿದೆ. ಈ ಬಗ್ಗೆ ಹವಾಮಾನ ಇಲಾಖೆ ಜಿಲ್ಲಾಡಳಿತ ಮತ್ತು ಕಂಟ್ರೋಲ್ ರೂಮ್ಗಳಿಂದ ನಮಗೆ ಹವಾಮಾನ ವರದಿ ಬಗ್ಗೆ ಮುನ್ಸೂಚನೆಗಳು ಬರ್ತಾ ಇರ್ತದೆ.
ಅದರಂತೆ ನಾವು ಯಾವ ರೀತಿ ಮೀನುಗಾರರು ಅದನ್ನು ಪಾಲನೆ ಮಾಡಬೇಕು ಅನ್ನೋ ಬಗ್ಗೆ ನಾವು ಮೀನುಗಾರರಿಗೆ ನಮ್ಮ ಡೀಸೆಲ್ ಬಂಕ್ ಮುಖಾಂತರ ಯೂನಿಯನ್ಗಳ ಮುಖಾಂತರ ಏನು ನಮಗೆ ಮುನ್ಸೂಚನೆಗಳು ಬರ್ತದೆ ಅದನ್ನು ಅವರು ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಈಗ ನಮಗೆ ಅರೇಬಿಯನ್ ಸೀನಲ್ಲಿ ಈಗ ದಿನಾಂಕ 19ರಿಂದ 24ನೇ ತಾರೀಕು ತನಕ ಈ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋ ಬಗ್ಗೆ ಒಂದು ಮುನ್ಸೂಚನೆಯನ್ನು ಕಂಟ್ರೋಲ್ ರೂಮಿಂದ ನಮಗೆ ಬಂದಿರ್ತದೆ. ಅದ್ರ ಪ್ರಕಾರ ಪ್ರತಿ ದಿನವೂ ಸರಾಸರಿಯಂತೆ 45ರಿಂದ 60 ಕಿಲೋಮೀಟ್ರ್ ವೇಗದಲ್ಲಿ ಗಾಳಿ ಬೀಸ್ತಾ ಇರ್ತದೆ ಅಂತ. ಇದರಿಂದ ಮೀನುಗಾರರು ಭಾಳ ಎಚ್ಚರಿಕೆಯಿಂದ ಮೀನುಗಾರ ನಡೆಸಲು ಇದು ಮಾಡಬೇಕು. ಮತ್ತು ಅಂಥ ಸಂದರ್ಭದಲ್ಲಿ ಹೋಗ್ದಲೇ ಇರೋದೇ ಒಳ್ಳೆಯದು. ಈ ಬಗ್ಗೆ ಮೀನುಗಾರರಿಗೆ ಕೂಡ ಅವರಿಗೆ ಅಂದರೆ ಅವರ ಅನುಭವದ ಪ್ರಕಾರ ಅವರಿಗೆ ಗೊತ್ತಾಗ್ತದೆ. ಪರ್ ಡೇಗೆ ಮೀನುಗಾರಿಕೆ ಹೋದಾಗ ಅಲ್ಲಿ ವಾತಾವರಣ ತಿಳಿಸಿ ಪ್ರತಿಯೊಬ್ಬರು ತಿಳಿಸ್ತಾರೆ. ಒಬ್ಬರಿಂದ ಒಬ್ಬರಿಗೆ ಕಮ್ಯುನಿಕೇಷನ್ ಮತ್ತು ಇಲಾಖೆ ಮತ್ತು ಬೇರೆ ಇದರಿಂದ ಕೂಡ ನಾವು ಮಾಹಿತಿಯನ್ನು ತಲುಪಿಸೋ ವಿಚಾರ ಮಾಡ್ತೇವೆ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಪ್ರತಿ ವರ್ಷ ನಮಗೇನು ಮೀನುಗಾರಿಕೆ ರಜೆ ಅವಧಿ ಘೋಷಣೆ ಆಗ್ತದೆ ಹಕ್ಕುಪತ್ರ ಕೊರಲೆಂದು ಒತ್ತಾಯ ಮಲ್ತದು ಬಂಟ್ವಾಳ ಮಿನಿ ವಿಧಾನಸೌಧದ ಎದುರು ನಡೆತಂದು ಪುನಃ ಮೌನ ಪ್ರತಿಭಟನೆ ನಡೆಬತ್ತಿನ ಬಂಟ್ವಾಳ ತಹಶೀಲ್ದಾರ್ ಮಂಜುನಾಥ್ ಮಿತ್ತು ಪುತ್ತೂರದ ದುಂಬುದ ಶಾಸಕರು ಸಂಜೀವ ಮಠಂದೂರು ಈವ್ರ ತೋಜಾದ ಪಾತ್ರರ ಸಂಗತಿ ನಡೆತಿದ್ರು. ಹಕ್ಕುಪತ್ರ ಕೊರಲೆಂದು ಒತ್ತಾಯ ಮಲ್ತದು ಬಂಟ್ವಾಳ ಮಿನಿ ವಿಧಾನಸೌಧದ ಎದುರು ನಡೆತಂದು ಪುನಃ ಮೌನ ಪ್ರತಿಭಟನೆ ನಡೆಬತ್ತಿನ ಬಂಟ್ವಾಳ ತಹಶೀಲ್ದಾರ್ ಮಂಜುನಾಥ್ ಪ್ರತಿಭಟನೆ ಮಲ್ತಂದು ಪುನಃ ಕುಟುಂಬದ ಕ್ಲಡ ಪಾತೆರ್ದಿರು. ಪ್ರತಿಭಟನೆ ಮಲ್ಪನಕುಲು ಪುತ್ತೂರು ವಿಧಾನಸಭಾ ಕ್ಷೇತ್ರಗೂ ಸೇರಿನ ಪುಣಚ ಗ್ರಾಮದ ಕುಟುಂಬಲಾಯಿ ನೀಡಿದವರ ಪುತ್ತೂರದ ದುಂಬುದ ಶಾಸಕರು ಸಂಜೀವ ಮಠಂದೂರ್ಲ ಜಾಗೆಗೆ ಬತ್ತಿನಾರು ಈ ಪೊರ್ತುಡಿತದು ತಹಶೀಲ್ದಾರ್ರೆ ನಮಿತ್ತು ಏವ್ರ ತೋಜಾದ ಪಾತಿರ್ದು ಓದಂಟಗೆ ಕಾರಣ ಆತಿರು. ಸಂದುನ ಫಲದೆತುನ್ನಕ್ಲೆಗೂ ಸರ್ಕಾರ ಕೊರ್ಪನ ಹಕ್ಕುಪತ್ರ ಕಾಂಗ್ರೆಸ್ ಪಕ್ಷ ತಂಡ ಶಾಸಕರನ್ನ ಭಿಕ್ಷೆ ಅತ್ತು ಅಕ್ಲಿನ ಹಕ್ಕು ಅವೇನು ಕೊರ್ಪನವು ನಿಕ್ಲಿನ ಕರ್ತವ್ಯ. ಇರು ಸರ್ಕಾರಿ ಅಧಿಕಾರಿ ಅವತ್ತಂದೆ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಅತ್ತಂದು ಸಂಜೀವ ಮಠಂದೂರು ದರ್ಪೊಡು ಪಾತಿರ್ತಿರು. ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ್ ಅಧಿಕಾರಿನ ಕೈಟು ಹಕ್ಕುಪತ್ರನು ಕೊರ್ಪುಜಿರ ಅಂದು ತಹಶೀಲ್ದಾರ್ ಮಂಜುನಾಥ್ ಕೇಂಡೆರು. ಶಾಸಕರು ಆರೆ ಇತದು ಕಾರ್ಯಕ್ರಮ ದಿವೊಂದು ಫಲದೆತುನ್ನಕ್ಲೆಗ ಹಕ್ಕುಪತ್ರ ಕೊರ್ಪುಣದು ತೆರಿಪಾದಿರು ಪನ್ಪುನ ವಿಚಾರನು ಪ್ರತಿಭಟನೆ ದಕ್ಲು ತೆರಿಪಾನಗ ಏವ್ರ ತಾಳ್ನ ಪ್ರತಿಭಟನಾಗಾರರು ಕಾಂಗ್ರೆಸ್ ಶಾಸಕರ ಮಿತ್ತು ಧಿಕ್ಕಾರ ಘೋಷಣೆ ಪಾಡಿಯರು. ಪುತ್ತೂರು ಬೊಕ್ಕ ಬಂಟ್ವಾಳ ಬಿಜೆಪಿ ಪಕ್ಷದ ನಾಯಕರು ಈ ಪೊರ್ತೊಡಿತ್ತರು. ಪಾಪದ ಜನಗಳ ಬಗ್ಗೆ ಅವ್ರಿಗೆ ಕರುಣೆ ಇದ್ರೆ ಇವ್ರು ಏನ್ ಹೇಳಿದ್ರು ನಿಮಗೆ ಕೊಡೋದು ಬೇಡ ಅಂತ ಹೇಳಿದ್ರಾ? ಎಲ್ಲಿ ಸಾಧ್ಯ ತಹಸೀಲ್ದಾರ್ ಉತ್ತರ ಕೊಡ್ತೀರಿ, ಯಾವಾಗ ಕೊಡ್ತೀರಿ ಹೇಳಿ. ನೀವು ದಸ್ಕತ್ತಾಗಿ ಇಟ್ಟಿದ್ದೀರಿ, ಸೋಮವಾರ ಕೊಡ್ತೇನೆ ಅಂತ ಹೇಳಿದಿರಿ, ಯಾವಾಗ ಈಗ ಕೊಡ್ತೀರಿ ಅಂತ ಹೇಳಿ. ನಿನ್ನೆಯಿಂದ ಅವರಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಬಂಟ್ವಾಳ ತಾಲೂಕುದ ಅಮಟಾಡಿ ಗ್ರಾಮದ ಎರ್ಕುಳ ಪ್ರದೇಶಡು ಲೈಸೆನ್ಸ್ ಇಜ್ಜಂದೆ ನಡೆತಂದು ಪುನಃ ಪಂಜಿ ಸಾಂಕುನ ಕೇಂದ್ರಗೆ ಎದುರಾದು ಊರ್ದಕ್ಕಳು ಬಾರಿ ಏವ್ರ ತೋಜಾದರು. ಗ್ರಾಮದಕ್ಕಲು ದೂರು ಕೊರನೆಡ್ದವರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಾಗೆಗೆ ಪೋದು ಸಂಗತಿ ಪಿಂದೊಂದಿರು. ಬಂಟ್ವಾಳ ತಾಲೂಕುದ ಅಮಟಾಡಿ ಗ್ರಾಮದ ಎರ್ಕುಳ ಪ್ರದೇಶಡು ಲೈಸೆನ್ಸ್ ಇಜ್ಜಂದೆ ನಡೆತಂದು ಪುನಃ ಪಂಜಿ ಸಾಂಕುನ ಕೇಂದ್ರಗೆ ಎದುರಾದು ಊರ್ದಕ್ಕಳು ಬಾರಿ ಏವ್ರ ತೋಜಾದರು. ಗ್ರಾಮದಕ್ಕಳು ದೂರು ಕೊರನೆಡ್ದವರ ಅಮಟಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಾಗೆಗೆ ಪೋದು ಸಂಗತಿ ಪಿಂದೊಂದಿರು. ಈ ಪೊರ್ತುಡು ಗ್ರಾಮದಕ್ಕಲು ಪಾತೆರ್ದು ಪಂಜಿ ಸಾಂಕುನ ಕೇಂದ್ರಡ್ದು ನಿಚ್ಚಲ ವಾಸನೆ ಗುಮಸುನ ಪರಡೊಂದಿತ್ತದು. ಬಂದಿಜ್ಜಂದಿನ ಗಾಡಿಲೆಡು ತ್ಯಾಜ್ಯ ಸೊತ್ತುಲಿನ ಪಂಜಿ ಸಾಂಕುನ ಕೇಂದ್ರಕ್ಕೂ ಸಾಗಾವಂದಿತ್ತರು. ಉಮಿಲ್ದ ಉಪದ್ರ ಹೆಚ್ಚಾತನು ಅಂದಿಡ್ದವರ ಹಿರಿಯರು ಬೊಕ್ಕ ಜೋಕ್ಲಿನ ಆರೋಗ್ಯದ ಮಿತ್ತ ಹಾಳು ಪರಿಣಾಮ ಬೀರೊಂದುಂಡು ದೂರಿಗೆರು. ಲೈಸೆನ್ಸ್ ಇಜ್ಜಂದೆ ಕಾನೂನು ಗುಪ್ಪಿದಾಯಿ ನಡೆತೊಂದು ಪುನಃ ಈ ಪಂಜಿ ಸಾಂಕಂದ ಕೇಂದ್ರನು ತುರ್ತು ದೆಪ್ಪಾದ ಕ್ರಮದೆತ್ತೊಂಡು ಗ್ರಾಮದ ಜನ ಒತ್ತಾಯ ಮಲ್ತಿರು. ದೇಕ ಉತ್ತರ ಕೊಡ್ರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮದಕ್ಲಿನ ಅಭಿಪ್ರಾಯಲಿನ ಬರೆದು ದಿತ್ತೊಂದು ಬೇಗ ಮೇಲಧಿಕಾರಿಲಿನ ಗುಮನಗ ಕನಪುಂಡು ಮಿತ್ತ ಮಟ್ಟದ ಅಧಿಕಾರಿಲಿಡ ಚರ್ಚೆ ಮಲ್ತದು ಸರಿಯಾಯಿನ ಕ್ರಮದೆತ್ತನೊಂದು ಭರವಸೆ ಕೊರಿಯರು. ಪಂಜಿ ಘಟಕನು ಸಂಬಂಧಪಟ್ಟಿರಂಚ ಸಂದಾಯನ ದೂರದ ಪಿಂದೊನ್ನ ಬಗೆಟ್ಟು ಬಂಟ್ವಾಳ ತಾಲೂಕ್ ಪಂಚಾಯತ್ ಇಒ ಸಚಿನ್ ಕೊರ್ನ ವರದಿಡು ಪಿಂದೊನ್ನ ಪೊರ್ತುಡು ಘಟಕದ ಉಲೈಮೆ ಇಟ್ಟು ಮಾತ್ರ ಪಂಜಿ ಸಾಂಕುನೆಟ್ಟು ನಿಜವಾದ ಉಂಡಾಪನ ಒಂತೆ ವಾಸನೆ ತೋಜಿದು ಬೈದನು. ಪಂಜಿ ಘಟಕದ ಸುತ್ತಮುತ್ತ ನಿರ್ಮಲ ಸರಿಯಾದ ಪಾಲನೆ ಮಲ್ತೊಂದಿತ್ತದು ಸಾರ್ವಜನಿಕ ಆರೋಗ್ಯದ ಮಿತ್ತು ಒವ್ವೆ ಹಾಳು ಪರಿಣಾಮ ಉಂಡಾವುಂದು ಪುನಃ ತೋಜಿದು ಬೈದಿಜೆ. ತಾಲೂಕು ಆರೋಗ್ಯಾಧಿಕಾರಿ ಕೊರ್ನ ನಿರಾಕ್ಷೇಪಣ ಓಲೆಡು ಪಾಡ್ದಿನ ಮಾತ ಶರ್ತೊಲೆನು ಘಟಕಡು ಪಾಲನೆ ಮಲ್ತೊನ್ನವು ಪಿಂದೊನ್ನ ಪೊರ್ತುಡು ನಿಘಂಟಾತನದು ತೆರಿಪಾದಿರು. ಉಪ್ಪುಗಡ್ಡೆ ಬಳಿ ಬರುತ್ತೆ. ಸುಮಾರು ಒಂದು 2 ರಿಂದ 3 ಎಕರೆ ಜಾಗ ಇದೆ ಇಲ್ಲಿ.
ನಮಗೆ ಸುಮಾರು ಒಂದು 9 ತಿಂಗಳಿಂದ ನಾವು ಹಂದಿ ಸಾಕಾಣಿಕೆ ಇಲ್ಲಿಂದ ಅಕ್ರಮ ಹಂದಿ ಸಾಕಾಣಿಕೆ ಕೇಂದ್ರ ಇದೆ, ಅದರ ವಿರುದ್ಧ ಕಂಟಿನ್ಯೂಸ್ ಆಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದು ಆ್ಯಕ್ಚುಲಿ ಮೊದಲು ಫಸ್ಟ್ ಅಧಿಕಾರಿಗಳು ಫೀಲ್ಡ್ ವಿಸಿಟ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಹಂದಿ ವೇಸ್ಟ್ ಏನಿರುತ್ತೆ ಸುಮಾರು 150-300 ಒಳಗಡೆ ಹಂದಿ ಸಾಕ್ತಾ ಇದ್ದಾರೆ. ಅದರ ನೀರನ್ನು ಆ್ಯಕ್ಚುಲಿ ತೋಡಿಗೆ ಬಿಡ್ತಿದ್ರು. ಅದು ನೀರು ಹೋಗಿಬಿಟ್ಟು ನೇತ್ರಾವತಿ ನದಿಗೆಲ್ಲ ಸೇರಿ ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ಮೇಲೆ, ನೋಟಿಸ್ ಮಾಡಿದ್ಮೇಲೆ ಒಂದು 2 ಸಲ PDO ಬಂದುಬಿಟ್ಟು ನೋಟಿಸ್ ಮಾಡಿದರು. ಆಮೇಲೆ ಆರೋಗ್ಯ ಅಧಿಕಾರಿಗಳು ಬಂದರು. ಅವರು ಬಂದುಬಿಟ್ಟು ಇದು ಮೆದುಳು ಜ್ವರ, ಆಮೇಲೆ ಮೆದುಳು ಜ್ವರದ ಎಚ್ಚರಿಕೆ ಕೊಟ್ಟರು, ಆನೆಕಾಲು ರೋಗದ ಎಚ್ಚರಿಕೆ ಕೊಟ್ಟರು. ಹಾಗಾಗಿ ಕೂಡಲೇ ಬಂದ್ ಮಾಡಬೇಕಂತ ಹೇಳಿಬಿಟ್ಟು ಸುಮಾರು ಸೆಪ್ಟೆಂಬರ್ 2025 ಅವರಿಗೆ ನೋಟಿಸ್ ಕೊಟ್ಬಿಟ್ಟು ಬಂದ್ ಮಾಡಿಸಿದ್ರು. ಬಂದ್ ಮಾಡಬೇಕಂತ ನೋಟಿಸ್ ಕೊಟ್ಟರು. PDO ಯಾವುದೇ ಆ್ಯಕ್ಷನ್ ತೊಗೊಳ್ಳಿಲ್ಲ. ಅದಾದಮೇಲೆ ಜಿಲ್ಲಾ ಪಂಚಾಯತ್ ಮುಖ್ಯಮಂತ್ರಿಗಳ ತನಕನೂ, ಮುಖ್ಯಮಂತ್ರಿ ಕಾರ್ಯದರ್ಶಿ ಇವರು ಯಾರು OSD ಇದ್ದಾರೆ ಅವರ ಕಚೇರಿ ತನಕನೂ ಇದರ ದೂರು ಹೋಯಿತು. ಇದರಲ್ಲಿ ಏನಾಗಿದೆ ಅಂತಂದರೆ ಅಧಿಕಾರಿಗಳು ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ. PDO ಶಾಮೀಲಾಗಿದ್ದಾರೆ, ಆಮೇಲೆ ಬಂಟ್ವಾಳ ಆರೋಗ್ಯಾಧಿಕಾರಿ ಶಾಮೀಲಾಗಿದ್ದಾರೆ, ಬಂಟ್ವಾಳ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಶಾಮೀಲಾಗಿದ್ದಾರೆ. ಅದಾದಮೇಲೆ ಇದರಲ್ಲಿ ಜಿಲ್ಲಾ ಪಂಚಾಯತಿಂದ ಪ್ರಾಜೆಕ್ಟ್ ಡೈರೆಕ್ಟರ್ ಒಂದು 2 ಸಲ ವಿಸಿಟ್ ಮಾಡಿದರು. ಅವರೆಲ್ಲ ಕ್ಲೀನ್ ಇದೆ ಅಂತ ಉತ್ತರ ಕೊಡ್ತಿದ್ದಾರೆ. ನಮಗೆ ಇಲ್ಲಿ ಏನಾಗ್ತದೆ ಅಂದರೆ ಫುಲ್ ಗಬ್ಬು ವಾಸನೆ ಬರ್ತಾಯಿದೆ, ಸೊಳ್ಳೆಗಳ ಕಾಟ ಇದೆ, ನೊಣಗಳ ಕಾಟ ಇದೆ. ಅಮಟಾಡಿ ಗ್ರಾಮದ ಎರ್ಕುಲ್ ಎಂಬಲ್ಲಿ ಅಕ್ರಮವಾಗಿ ಕಳೆದ 9 ತಿಂಗಳಿಂದ ಅಕ್ರಮವಾಗಿ ಹಂದಿ ಸಾಕಾಣಿಕಾ ಘಟಕವನ್ನು ಸ್ಥಾಪಿಸಿ ಸ್ಥಳೀಯ ನಿವಾಸಿಗಳಿಗೆ ತುಂಬ ಉಪದ್ರವವನ್ನು, ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಪರಿಸರ ತುಂಬ ಗಬ್ಬು ವಾಸನೆ ಬರ್ತಾ ಇದೆ. ನಮಗೆ ಬದುಕಲಿಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಾವು ಪಂಚಾಯತ್ ಮಟ್ಟದಿಂದ, ತಾಲೂಕು ಪಂಚಾಯತ್ ಮಟ್ಟದಿಂದ, ಜಿಲ್ಲಾ ಮಟ್ಟ ತುಂಬ ಮನವಿಯನ್ನು ಮಾಡಿದ್ದೇವೆ. ಇದುವರೆಗೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಆರೋಗ್ಯ ಅಧಿಕಾರಿಗಳು ಬಂದು ಭೇಟಿಯನ್ನು ನೀಡಿದ್ದಾರೆ. ಆದರೂ ಯಾವುದಕ್ಕೂ ಸೊಪ್ಪು ಹಾಕದೆ ಅವರು ನಿರಂತರವಾಗಿ ಅವರ ಒಂದು ಘಟಕವನ್ನು ಇಲ್ಲಿ ಮಾಡಿ ಅದೆಲ್ಲ ತ್ಯಾಜ್ಯ ವಸ್ತುಗಳನ್ನು ಅದಕ್ಕೆ ತಗೊಂಡು ಹೋಗಿ ರೋಡೆಲ್ಲ ಗಬ್ಬು ವಾಸನೆ ಬರ್ತಾ ಇದೆ. ಚಿಕ್ಕ ಮಕ್ಕಳಿದ್ದಾರೆ, ಇಲ್ಲಿ ರೋಗಿಗಳಿದ್ದಾರೆ, ವಯಸ್ಸಾದವರಿದ್ದಾರೆ. ಎಲ್ಲರಿಗೂ ಉಸಿರು ಹಿಡಿದು ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲದೆ ಅಕ್ರಮವಾಗಿ ಗೋಬರ್ ಗ್ಯಾಸ್ ಘಟಕವನ್ನು ನಿರ್ಮಿಸಿ ಅದರಿಂದ ವಿಷಾನಿಲವನ್ನು ವಾತಾವರಣಕ್ಕೆ ಬಿಡ್ತಾ ಇದ್ದಾರೆ. ಇದು ಕೂಡ ತುಂಬ ಅಪಾಯಕಾರಿ. ದಯವಿಟ್ಟು ಆದಷ್ಟು ಬೇಗ ಇದನ್ನು ಮುಚ್ಚಬೇಕು. ನಾವು ಇದುವರೆಗೂ ತುಂಬ ಮನವಿಯನ್ನು ಮಾಡಿದ್ದೇವೆ, ಯಾವುದು ಪ್ರಯೋಜನ ಆಗಿಲ್ಲ. ನೆತ್ತಿರದಾನ ಮಲ್ತದು ಮಲಬಾರ್ ಗೋಲ್ಡ್ ಮನುಷ್ಯತ್ವ ನಿಲೆತ ಕಾರ್ಯ ಮಲ್ಪನವು ನಿಜಕ್ಕುಲ ಎಡ್ಡೆ ಕೆಲಸ ಅಂದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗುರ್ಕಾರ್ಯರು ತಾರ್ನತ ಕಟ್ಟಿ ಕಾಪಿಕಾಡ್ ಪಂತೆರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆದ ನಿಲೆಟ್ ಕುಡ್ಲಡ್ ನಡಪಾಯಿನ ಮಾಮಲ್ಲ ನೆತ್ತಿರದಾನ ಶಿಬಿರಡು ಆರ್ಪಾತಿರಿಯರು. ಕುಡ್ಲದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸ್ಪರ್ಧೆ ಅಂಗಡಿದ ನಿಲೆಟ್ ಬ್ಲಡ್ ಡೋನರ್ಸ್ ಕುಡ್ಲ ಬೊಕ್ಕ KMC ಆಸ್ಪತ್ರೆ ಕುಡ್ಲದ ಜತೆ ಸೇರಿಗೆಡು ಅಂಗಾರೆ ಕುಡ್ಲಡು ಮಾಮಲ್ಲ ನೆತ್ತಿರದಾನ ಶಿಬಿರ ನಡೆತಂಡು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕುಡ್ಲ ಶಾಖೆದ ಮುಖ್ಯಸ್ಥರು ಹಫೀಜ್ ರೆಹಮಾನ್ ಸುರತ ಪಾತ್ರ ಪಂಡದು ಸಮಾಜದ ಎಡ್ಡೆಪ್ಪದ ದಿಟ್ಟಿಡು ಶಿಬಿರ ದಿವಂದ ಕುಡ್ಲಡು 14ನೇ ಅಂಗಡಿಯಾದ ಮುಲ್ಪ ಶುರುವಾತಂಡು. ಲೋಕೊಡು 5ನೇ ಸ್ಥಾನಗೂ ಮುಟ್ಟುದಿನ ಪೆರ್ಮೆ ಎಂಕ್ಲೆಗುಂಡು ಲಾಭಾಂಶದ ನೂದೆಟ್ಟು 5ನೇ ದಾತೆಯನ್ನು ಸಮೋಜಗಾದ್ ಗಳಸೊಂದುಲ್ಲ ಅನ್ಪಂಡೆರು. ಮಲ್ಲಬಿನ್ನೆರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ಯರು ತಾರ್ನತಗಟ್ಟಿ ಕಾಪಿಕಾಡ್ ಪಾತೆರ್ದು ನೆತ್ತಿರದಾನ ಮಲ್ತದು ಮನುಷ್ಯತ್ವದ ನಿಲೆತ ಕಾರ್ಯನು ಬಂಗಾರಪದ್ದೆ ಅಂಗಡಿ ಸಂಸ್ಥೆ ಮಲ್ತೊಂದುಂಡು ಪನ್ಪರವು ನಿಜಕ್ಲೆ ಎಡ್ಡೆ ಕೆಲಸ ಆತುಂಡು. ಇಂಚಿಪದ ದಿನಕ್ಲೆಡು ನೆತ್ತಿರದಾನಿಲಿನ ಸಂಖ್ಯೆ ಕಮ್ಮಿ ಆವನುಂಡು ಇಂದು ಹೆಚ್ಚಾವಡು. ನೆತ್ತಿರದಾನದ ಕಾಳಜಿ ಹೆಚ್ಚಾದ ಮೂಡ್ದು ಬರಡೆಂದು ಪಂಡಿರು. KMC ಬ್ಲಡ್ ಬ್ಯಾಂಕ್ ಅಧಿಕಾರಿ ರಂಜಿತಾ ರಾವ್ ಪಾತಿರ್ದು ಮಲಬಾರ್ ಗೋಲ್ಡ್ ಸಂಸ್ಥೆ 20ನೇ ವರ್ಷಾಚರಣೆದ ಪೊರ್ತುಡು ನೆತ್ತಿರದಾನ ಶಿಬಿರ ದಿಗುವನ್ನವು ಪುಗರ್ನ ಸಂಗತಿಯಿಂದ ಪಂಡಿನಾರ್ ನೆತ್ತಿರದಾನದ ಮಹತ್ವದ ಬಗೆಟ ತೆರಿಪಾಯರು. ಕಾರ್ಯಕ್ರಮಟ್ಟು ಪಲ್ಗಂಬಕ ರಿಜ್ವಾನ್ ಮಲ್ಲಬಿನ್ನೆರ ಆದಿತ್ಯರು, PB ಸುಧಾಕರ್ ರೈ, ರಿತೇಶ್ ಶೆಟ್ಟಿಯು, ತೌಫಿಕ್ ಕುಳಾಯ್ ಬೊಕ್ಕ ಹಕೀಂ ಇಂಚ ಸಾಧಕರಿಗೆ ತಮ್ಮನದ ಮರ್ಯಾದೆ ಮಲ್ತೇರು. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ದ ಸ್ಟೋರ್ ಹೆಡ್ ಸಹಾಯಕರು ನಜರ್ ಅಹಮದ್, ಶಾಖೆ ಮ್ಯಾನೇಜರ್ ರಘುರಾಮ್ CS, ಸೇಲ್ಸ್ ಮ್ಯಾನೇಜರ್ ಗಿರೀಶ್ ರೈ, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರ್ಹಾನ್ ಕಾರ್ಯಕ್ರಮಟ್ಟಿದ್ದರು. ಸಮಾಜಕ್ಕೆ ಒಂದು ದೊಡ್ಡ ಉದ್ದಿಮೆ ಸಂಸ್ಥೆಯಿಂದ ಕೂಡ ಒಂದು ಒಳ್ಳೆಯ ಸಂದೇಶ ಅಂದ್ರೆ ನಾವು ಆಗಾಗ ರಕ್ತದಾನ ಮಾಡುವ ಮೂಲಕ ಒಂದು ಮಾನವೀಯ ನೆಲೆಯ ಕಾರ್ಯವನ್ನು ಮಾಡ್ತಾ ಇರಬೇಕು ಅನ್ನುವಂಥ ಸಂದೇಶವನ್ನು ಈ ಮಲಬಾರ್ ಗೋಲ್ಡ್ ಸಂಸ್ಥೆಯವರು ಮಾಡಿದ್ದಾರೆ. ನಿಜಕ್ಕೂ ಇದು ಒಂದು ವ್ಯಾಪಾರ
ಉದ್ದಿಮೆ ಸಂಸ್ಥೆಯ ಅತಿ ದೊಡ್ಡ ಮಾನವೀಯ ಕಾಳಜಿಯ ಕಾರ್ಯ ಇದು. ಬೇರೆ ಎಲ್ಲ ಸಮಾಜ ಸೇವೆಯ ನೆಲೆಯಲ್ಲಿ ನಾವು ನೋಡುವಾಗ ರಕ್ತದಾನ ಅನ್ನುವಂಥದ್ದು ಅದು ಅತ್ಯಂತ ಉನ್ನತವಾದದ್ದು ಮತ್ತು ಅತ್ಯಂತ ಶ್ರೇಷ್ಠವಾದಂತ ಒಂದು ದಾನದ ಕೆಲಸ. ಇವತ್ತು ಸ್ವಲ್ಪ ಡೋನರ್ಗಳ ಸಂಖ್ಯೆ ಬೇರೆ ಬೇರೆ ಕಡೆ ನಾವು ನೋಡಿದಾಗ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಉಂಟು. ಮತ್ತೆ ನಮ್ಮ ಜೋಶ್ ನಮ್ಮ ಯುವಕರ, ಬಹುಮುಖ್ಯವಾಗಿ ವಿದ್ಯಾರ್ಥಿಗಳ ನಡುವೆ ಮತ್ತೆ ನಿಮ್ಮಂತ ಯುವತಿಯರ ನಡುವೆ ರಕ್ತದಾನದ ಬಗ್ಗೆ ಕಾಳಜಿ ಮೂಡ್ಲಿ. ನಿಜಕ್ಕೂ ಒಂದು ಅತ್ಯಂತ ಶ್ರೇಷ್ಠ ಮಾನವೀಯ ಒಂದು ಸೇವೆ ಇದು. ಈ ಒಂದು ಆಚರಣೆಯನ್ನು ಒಂದು ಸಮಾಜಮುಖಿಯಾಗಿ ನಾವು ಆಚರಿಸುವ ಎನ್ನುವ ಉದ್ದೇಶದಿಂದಾಗಿ ಇವತ್ತೊಂದು ಬೃಹತ್ ರಕ್ತದಾನ ಶಿಬಿರವನ್ನು ಇಲ್ಲಿ ಏರ್ಪಾಡು ಮಾಡಿದ್ದೀವಿ. 2006 ಮೇ 19ರಂದು ಪ್ರಾರಂಭವಾದಂತಹ 6ನೇ ಮಳಿಗೆಯಾಗಿ ಈ ಗ್ರೂಪಿನ ಶಾಪ್ ಇದು ಓಪನ್ ಆಗಿದೆ. ಇಂದು ಸುಮಾರು 14 ರಾಷ್ಟ್ರಗಳಲ್ಲಿ 440ಕ್ಕೂ ಹೆಚ್ಚು ಮಳಿಗೆಗಳೊಂದಿಗೆ ಸುಮಾರು 64,000 ಕೋಟಿಗಿಂತ ಹೆಚ್ಚು ಟರ್ನ್ ಓವರ್ಗಳೊಂದಿಗೆ ಪ್ರಪಂಚದಲ್ಲಿ 5ನೇ ಸ್ಥಾನವನ್ನು ಪಡೆದಂತಹ ಒಂದು ಸಂಸ್ಥೆಯಾಗಿ ಬೆಳೆದಿದೆ. ಇದಕ್ಕೆಲ್ಲಕ್ಕೂ ಕಾರಣ ನಮ್ಮ ಗ್ರಾಹಕರು ಮತ್ತು ನಮ್ಮ ಹಿತೈಷಿಗಳು. ನಮ್ಮ ಒಂದು ಸಂಸ್ಥೆಯು ನಮ್ಮ ಲಾಭಾಂಶದ 5% ಸಮಾಜಮುಖಿ ಕಾರ್ಯಕ್ರಮಗಳಿಗಾಗಿ ವಿನಿಯೋಗಿಸುತ್ತಿದ್ದು, ಇಲ್ಲಿಯ ತನಕ ಸುಮಾರು 360 ಕೋಟಿ ರೂಪಾಯಿ ಮೊತ್ತವನ್ನು 1.8 ಮಿಲಿಯನ್ ಫಲಾನುಭವಿಗಳಿಗೆ ವಿವಿಧ ರೀತಿಗಳಲ್ಲಿ ನಾವು ಅವರಿಗೆ ಸಹಾಯ ವಸ್ತುವನ್ನು ಚಾಚಿದ್ದೀವಿ. ಅದು ಆರೋಗ್ಯದ ರೂಪದಲ್ಲಿ ಆಗಿರಲಿ, ಆಹಾರ, ಶಿಕ್ಷಣ, ಮಹಿಳಾ ಸಬಲೀಕರಣ ಹಾಗೂ ಆಶ್ರಯಗಳ ಮೂಲಕ ನಾವು ಈ ಅಮೌಂಟ್ ಅನ್ನು ವ್ಯಯಿಸಿದ್ದೇವೆ. ಗೋ ಹತ್ಯೆ ನಿಷೇಧ ಕಾನೂನು ಕಟ್ಟುನಿಟ್ಟು ಜಾರಿ ಮಲ್ಪರೆ ಪೊಲೀಸರು ಕ್ರಮದೆತ್ತನುಡುಂದು ವಿಶ್ವ ಹಿಂದೂ ಪರಿಷತ್ ಒತ್ತಾಯ ಮಲ್ತದನು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಜತೆ ಕಾರ್ಯಂತರು ಶರಣ್ ಪಂಪುವೆಲ್ ಕುಡ್ಲಡು ಸುದ್ದಿಕುಟ್ಟೋಡು ಪಾತಿರ್ದು ಕರ್ನಾಟಕಡು ಗೋ ವಂಶಗೂ ಸೇರ್ನ ಪೆತ್ತ ಬೋರಿ ಕಂಜಿ ಬುಕ್ಕ 13 ವರ್ಷದುಲಾಯ್ದ ಎರ್ಮೆ ಬುಕ್ಕ ಎರುಕ್ಲಿನ ಕಿರ್ಪನ ಬುಕ್ಕ ಹಿಂಸೆನು ಇಡೀ ನಿಷೇಧ ಮಲ್ತದಂಡು ಬೆಂಗಳೂರು ಬುಡುಂಡ ರಾಜ್ಯದ ಬೇತೆ ಓಲ್ಲ ಕಸಾಯಿಖಾನೆ ಇಜ್ಜಿ ಅಂಡ ಅಕ್ರಮವಾದ ಪೆತ್ತ ಬೋರಿ ಕಂಜಿ ಎರ್ಮೆ ಎರುಕ್ಲಿನ ಸಾಕವನ ಬುಕ್ಕ ಕಿರ್ಪನ ನಡತೊಂದೆ ಉಂಡು. ಅಂಚಾದ ಗೋಹತ್ಯೆ ನಿಷೇಧ ಕಾನೂನು ಕಟ್ಟುನಿಟ್ಟಿಡು ಜಾರಿ ಮಲ್ಪರೆ ಪೊಲೀಸರು ಕ್ರಮದೆತ್ತನುಡೆಂದು ಒತ್ತಾಯ ಮಲ್ತೇರು. ಕುಡ್ಲದ ಪೊಲೀಸ್ ಕಮಿಷನರ್ ಬುಕ್ಕ ಜಿಲ್ಲಾ ಎಸ್ಪಿಯರ್ನ ಕಟ್ಟುನಿಟ್ಟಿದ ಕಾರ್ಯಾಚರಣೆದ ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲೆಡು ಶಾಂತಿದ ವಾತಾವರಣ ಉಂಡು. ಆಂಡ ಅಕ್ರಮ ಕೈಕಂಜಿ ಸಾಗವನ ಬೊಕ್ಕ ಕಿರ್ಪನ ಅಂದಕ್ಕೆ ಒಡಕ ಕನಪನ ಪೋಡಿಗೆ ಉಂಡು. ಅಂಚಾದ ಅಕ್ರಮ ಗೋಹತ್ಯೆ ತಡೆಪೆರೆ ವಿಶೇಷ ಪೊಲೀಸ್ ಕೂಟ ಕಟ್ಟುಡು ಪರ್ಪನ ಬಕ್ರೀದ್ ಪರ್ಬ ಆಚರಣೆದ ಪೊರ್ತುಡು ಕೈಕಂಜಿಲಿನ ಕುರ್ಬಾನಿ ನಡಪಾವನಿನಂಚ ಮುಸ್ಲಿಂ ಧಾರ್ಮಿಕ ನಾಯಕರ್ಲ ಅಕ್ಲಿನ ಜವಣಿರೆಗೆ ಪನ್ನುಡು ಬೊಕ್ಕ ಗೋಹತ್ಯೆ ಇಜ್ಜಂದಿನ ಬಕ್ರೀದ್ ಆಚರಣೆ ಮಲ್ಪಡೊಂದು ಶರಣ್ ಪಂಪೆಲ್ ಭಿನ್ನಾಯ್ತುಂಡೆರು. ತೆನಸ್ತಿನ್ಪನವು ಅಕ್ಲಕ್ಲಿನ ಹಕ್ಕು ಅಂಡ ರಾಜ್ಯಡು ಗೋಹತ್ಯೆ ನಿಷೇಧ ಕಾನೂನು ಜಾರಿಡುಂಡು. ಅವೇನು ಮೀರಿದು ಗೋಹತ್ಯೆ ಮಲ್ಪರೆ ದುಂಬು ಬತ್ತಂಡ ಅವೇನು ತಡೆಪನವು ಹಿಂದುಲಾಯಿನ ಇಂಕ್ಲಿನ ಹಕ್ಕು ಅಂಚಾದು ಈ ಬಗೆಟ್ಟು ಯೋಚನೆ ಮಲ್ಪಲಿಂದ ಅರಿಕೆ ನೊಂಡೆರು. ಕಟೀಲ್ ದಿನೇಶ್ ಪೈ ಭುಜಂಗ ಕುಲಾಲ್ ಜಿಲ್ಲಾ ಗೋರಕ್ಷಾ ಮುಖ್ಯಸ್ಥರು ಹರೀಶ್ ಶೇಟ್ ಸುದ್ದಿ ಕೊಟ್ಟಡಿತ್ತರು. ಕರಾವಳಿಯಲ್ಲಿ ಕೂಡ ನಾವು ಸಾಕಷ್ಟು ಸಲ ಗಮನಕ್ಕೆ ತಂದಿದ್ವಿ ಅಕ್ರಮ ಕಸಾಯಿಖಾನೆಗಳು. ಕುದ್ರೋಳಿಯಲ್ಲಿ ಇದೆ, ಜೋಗಟ್ಟೆಯಲ್ಲಿ ಇದೆ, ಕಾಟಿಪಲ್ಲ, ಚೊಕ್ಕಬೆಟ್ಟು, ಕಣ್ಣೂರು, ಉಳ್ಳಾಳದ ಮುಕ್ಕಚೇರಿ, ಕಸಾಬೆಂದ್ರೆ ಈ ಎಲ್ಲ ಭಾಗದಲ್ಲಿ ಇವತ್ತು ಅಕ್ರಮವಾಗಿ ಗೋಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ. ನೂರಾರು ಬೀಫ್ ಸ್ಟಾಲ್ಗಳಿಗೆ ಇಲ್ಲಿಂದಲೇ ಮಾಂಸಗಳು ಮಾರಾಟ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಪೊಲೀಸ್ ಇಲಾಖೆಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಯಾವ ರೀತಿ ನೀವು ಇವತ್ತು ಡ್ರಗ್ಸ್ ಜಾಲವನ್ನು ಬೆನ್ನತ್ತಾ ಇದ್ದೀರಿ, ಯಾವ ರೀತಿ ನೀವು ನಂಬರ್ 2 ದಂಧೆಗಳನ್ನು ಕಡಿವಾಣ ಆಗ್ತಾ ಇದ್ದೀರಿ, ಅಂತಾದ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಗೋವಿನ ವಿಚಾರದಲ್ಲಿ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ಈ ರೀತಿಯ ಅಕ್ರಮ ಗೋಸಾಗಾಟ, ಗೋಹತ್ಯೆಯನ್ನು ತಡೆಯಲಿಕ್ಕೆ ಕರಾವಳಿಯಲ್ಲಿ ಒಂದು ವಿಶೇಷವಾದಂತಹ ಪೊಲೀಸ್ ತಂಡವನ್ನು ರಚನೆ ಮಾಡಬೇಕು ಅಂತೇಳಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ SP ಅವರಿಗೂ ಪೊಲೀಸ್ ಕಮಿಷನರ್ ಅವರಿಗೂ ನಾನು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಮುಖಾಂತರ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ನಾಡ್ದು 28ನೇ ತಾರೀಕು ಬಕ್ರೀದ್ ಬರುತ್ತದೆ. ಅಂತ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ಯಾವುದೇ ರೀತಿಯ ಗೋವುಗಳ ಕುರ್ಬಾನಿಯನ್ನು ಮಾಡಬಾರದು, ಗೋವುಗಳ ಹತ್ಯೆಯನ್ನು ಮಾಡಬಾರದು ಎಂಬುದನ್ನು ತಾಕೀತು ಮಾಡಿ
ಎಂಬುದನ್ನು ನಿಮ್ಮ ಯುವಕರಿಗೆ ಹೇಳಿ ಪತ್ವ ಹೊರಡಿಸಿ. ಆಗ ನಿಮ್ಮ ನಿಜವಾದಂಥ ಸೌಹಾರ್ದತೆ, ನಿಜವಾದಂಥ ಸಾಮರಸ್ಯದ ಬಗ್ಗೆ ಏನು ಕಳಕಳಿ ಇದೆ, ಇದಕ್ಕೊಂದು ಗೌರವ ಇದೆ. ಗೋವು ಅದೊಂದು ಹಿಂದೂಗಳ ನಂಬಿಕೆ, ಶ್ರದ್ಧೆ, ಅದು ನಾವು ಅದನ್ನು ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಇದನ್ನು ಕಡಿಯಬಾರ್ದು, ಇದನ್ನು ತಿನ್ನಬಾರ್ದು, ಅಕ್ರಮ ಸಾಗಾಟ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಹತ್ಯೆ ಮಾಡಬಾರ್ದು ಎಂಬುದನ್ನು ನಿಮ್ಮ ಸಮಾಜದೊಳಗಡೆ, ನಿಮ್ಮ ಸಮುದಾಯದೊಳಗಡೆ ಒಂದು ನಿರ್ಣಯ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ದನಿಕ್ಲಿನ ಸಂಘ ಕುಡ್ಲಾಪಕ್ಕ ಒಡಿಪು ಜಿಲ್ಲೆದ ಬಂಟ್ವಾಳ ವಲಯಗೂ 25 ವರ್ಷ ಆದಿತ್ತದು. ಐತ ಆಚರಣೆ ಮೇ 24 ಐತಾರ ಬಿಸಿ ರೋಡ್ದ ಸ್ಪರ್ಶ ಕಲಾ ಮಂದಿರಡು ನಡಪರೆ ಉಂಡೊಂದು ಸಂಘದ ಮರ್ಯಾದೆ ಸಲಹೆಗಾರರು ಸುಧಾಕರ್ ಸಾಲ್ಯಾನ್ ತೆರಿಪಾದರು. ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ದನಿಕ್ಲಿನ ಸಂಘ ಕುಡ್ಲಾಬಕ್ಕ ಒಡಿಪು ಜಿಲ್ಲೆದ ಮರ್ಯಾದಿ ಸಲಹೆಗಾರರು ಸುಧಾಕರ್ ಸಾಲಿಯಾನ್ ಸುದ್ದಿ ಕೊಟ್ಟಡು ಪಾತಿರ್ದು ಸಂಘದ ಬಂಟ್ವಾಳ ವಲಯಗೂ 25 ವರ್ಷ ಆದಿತ್ತದು. ಐತ ಆಚರಣೆ ಮೇ 24 ಐತಾರ ಬಿಸಿ ರೋಡ್ದ ಸ್ಪರ್ಶ ಕಲಾ ಮಂದಿರೋಡು ನಡಪಾಂಡು. ಐತ ಒಟ್ಟಿಗೂ 25ನೇ ವರ್ಷದ ಮಹಾಸಭೆ ಬೊಕ್ಕ ಹೊಸ ಪದಾಧಿಕಾರಿಲು ಅಧಿಕಾರದಿತ್ತನ್ನ ಮಾತಾ ನಡಪರೆ ಉಂಡೊಂದು ಪಂಡಿರು. ನೂತ ಅಜಪಜನ ಸದಸ್ಯರುಪ್ಪನ ಸಂಘ ಕರಿನ 15 ವರ್ಷೋಡು ಎಡ್ಡೆ ಕಾರ್ಯಡಿತದ ಪಾಕ ಸಾಮಾಜಿಕ ಕಾರ್ಯలను ಮಲ್ತದಂಡ. ಗ್ಯಾರೇಜ್ ದನಿಕ್ಲನ ಸಂಘದ ಸದಸ್ಯರ ಸಮಸ್ಯೆರಿಗೂ ಗುಮನ ಕೊರಂದು ಬೈದನಂದ ಅರ್ಪಂಡಿರು. ಬೊಳ್ಳಿ ಪರ್ಬಡು ಗ್ಯಾರೇಜ್ ಕಾರ್ಮಿಕರಿಗೂ ಕಾರ್ಮಿಕ ಇಲಾಖೆಡ್ದು ಕಾರ್ಮಿಕ ಕಾರ್ಡ್ ಪಟ್ಟುನ ಸಂಘದ ಸದಸ್ಯರನ್ನ ಜೋಕ್ಲಿಗೆ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ತಮ್ಮನ ಇಂಚಿತಿ ಕಾರ್ಯಕ್ರಮ ನಡಪರೆ ಉಂಡೊಂದು ಸುಧಾಕರ ಸಾಲಿಯನ್ ಪಂಡಿರು. ಸಂಘದ ಗುರುಕಾರ್ಯರು ಸುಧೀರ್ ಪೂಜಾರಿ, ಪ್ರಧಾನ ಕಾರ್ಯಂತೆ ರಾಜೇಶ್ ಕುಲಾಲ್ ಬೊಕ್ಕ ಬಾಕಿ ಪದಾಧಿಕಾರಿಗಳು ಸುದ್ದಿ ಕೊಟ್ಟೊಡಿತ್ತರು. ಎಲ್ಲ ನಮ್ಮ ಗ್ಯಾರೇಜ್ ಮಾಲಕರು ಸೇರಿ ನಮ್ಮೊಂದು ರಜತ ಮಹೋತ್ಸವ ಅಂತ ಮಾಡಬೇಕಂತ ಎಲ್ಲರೂ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ನಮ್ಮ ತಾರೀಕು 24/5/2022 ಆದಿತ್ಯವಾರ ಬೆಳಿಗ್ಗೆ ನಮ್ಮ ಸ್ಪರ್ಶ ಕಲಾ ಮಂದಿರ ಬಿಸಿ ರೋಡ್ನಲ್ಲಿ ರಜತ ಮಹೋತ್ಸವವನ್ನು ಆಚರಿಸಲಿಕ್ಕಿದ್ದೇವೆ. ಇದರಲ್ಲಿ ನಮ್ಮ ಸಂಸ್ಥೆ ಹಿರಿಯ ಮೆಕ್ಯಾನಿಕ್ಗಳಿಗೆ ಬೆಳಗಿನ ಹೊತ್ತು ಅವರಿಗೆ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆರ್ಥಿಕ ನೆರವಿನೊಂದಿಗೆ ಪ್ರತಿ ವರ್ಷ ನಾವು ಗೌರವಿಸುವ ಒಂದು ವಿಶೇಷ ಏನಂದ್ರೆ, ನಾವು ಕಳೆದ 15 ವರ್ಷಗಳಿಂದ ಕನ್ನಡ ಮಾಧ್ಯಮದ 10 ಶಾಲೆಯ ಪ್ರತಿ ಶಾಲೆಯ 3 ವಿದ್ಯಾರ್ಥಿ 30 ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿ ವರ್ಷ ಅವರಿಗೆ ಆರ್ಥಿಕವಾಗಿ ಸಹಾಯಧನವನ್ನು ಇಟ್ಟು ಜೊತೆಗೆ ನಾವು ಗೌರವಿಸಿದಂತ ಹೆಮ್ಮೆ ನಮ್ಮ ಗ್ಯಾರೇಜ್ ಮಾಲಕರ ಸಂಘ ಬಂಟ್ವಾಳಕ್ಕಿದೆ ಅಂತ ಹೆಮ್ಮೆ ಎನಿಸುತ್ತದೆ. ಅದೇ ರೀತಿ ನಾಡಿದ್ದು ಕೂಡ ನಮ್ಮ ರಜತ ಮಹೋತ್ಸವ ಸಂದರ್ಭದಲ್ಲಿ ಈ ನಮ್ಮ ಪ್ರತಿಭಾವಂತವರ ಮಕ್ಕಳಿಗೆ ವಿಶೇಷವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವಂತ ಕಾರ್ಯಕ್ರಮವಿದೆ. ಧರ್ಮವನ್ನು ತೆರೆದು ನಡ್ತೊಂಡ ಹಿಂದೂ ರಾಷ್ಟ್ರದ ತಾಪನೆ ಸಾಧ್ಯ ಅಂದ ಹಿಂದೂ ಜನಜಾಗೃತಿ ಸಮಿತಿದ ಚಂದ್ರ ಮೊಗವೀರ ಪಂತೆರು ಬಂಟ್ವಾಳಡು ನಡತಿನ ಜಿಲ್ಲಾ ಹಿಂದೂ ರಾಷ್ಟ್ರ ಅಧಿವೇಶನಡು ಆರ್ಪಾತಿರಿಯರು. ಹಿಂದುಳಿನ ಸಂಘಟನೆ ಬೊಕ್ಕ ಹಿಂದೂ ರಾಷ್ಟ್ರದ ತಾಪನದ ಉದ್ದೇಶದ ಒಟ್ಟಿಗೂ ಹಿಂದೂ ಜನಜಾಗೃತಿ ಸಮಿತಿದ ನೆಲೆಟ್ಟು ಬಂಟ್ವಾಳದ ಗೀತಾಂಜಲಿ ಕಲ್ಯಾಣ ಮಂಟಪಡು ಜಿಲ್ಲಾ ಹಿಂದೂ ರಾಷ್ಟ್ರ ಅಧಿವೇಶನ ನಡೆತಂಡ. ಶಂಕ ವೃತ್ತದ ತೊಡರ್ಬೊಲ್ಪು ಪೊತ್ತಾದ ವೇದ ಮಂತ್ರ ಪಣದು ಅಧಿವೇಶನ ಉದಿಪನ ಮಲ್ತೆರು. ಹಿಂದೂ ಜನಜಾಗೃತಿ ಸಮಿತಿದ ದಕ್ಷಿಣ ಕನ್ನಡ ಪಾಲವಿರು ಚಂದ್ರ ಮೊಗವೀರ ಪಾತಿರ್ದು ಶ್ರೀರಾಮದೇವರು ರಾವಣನ ಕಿರ್ದು ಅಯೋಧ್ಯೆಗೆ ಪಿರಬನ್ನಗ ರಾಮರಾಜ್ಯ ತಾಪನೆ ಆಯ್ನಂಚನೆ ನಮ್ಮ ಸಮಾಜ ಧರ್ಮ ತೆರಿದು ನಡತನುಂಡ ಹಿಂದೂ ರಾಷ್ಟ್ರದ ತಾಪನೆ ಸಾಧ್ಯ ಅಂತ ಪಂಡಿರು. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಪಾತಿರ್ದು ಹಿಂದುಲು ಸ್ವಾರ್ಥ ಚಿಂತನೆಯನ್ನು ಬಿಡ್ದು ಸ್ವಾರ್ಥ ಇಜ್ಜಂದೇ ಬದುಕೊಡಾತಿಲ್ಲ. ದೇಶ ಬುಕ ಧರ್ಮದ ರಕ್ಷಣೆಗಾದ ಕುಟುಂಬದ ರಕ್ಷಣೆ ಮುಖ್ಯ ಇಲ್ಲಡು ಜೋಕ್ಲಿಗೆ ಎಡ್ಡು ಸಂಸ್ಕಾರ ಕೊರಡೊಂದು ಪಂಡಿರು. ವಕೀಲರು ಪ್ರಸಾದ್ ರೈ, ಉದ್ಯಮಿ ಅಜಯ್ ಶೆಟ್ಟಿ, ಸನಾತನ ಸಂಸ್ಥೆದ ಶಾಂತಪ್ಪ ಗೌಡ, ವಕೀಲರು ಜಗದೀಶ್ ಶೆಣವ, ತಾಲೂಕ್ ಪಂಚಾಯತ್ ಸದಸ್ಯರು ಪ್ರಭಾಕರ್ ಪ್ರಭು, ರಾಧಾಕೃಷ್ಣ ಅಡ್ಯಂತಯ್ಯ ಹಿಂದೂ ರಾಷ್ಟ್ರ ಅಧಿವೇಶನ ನುಡಿತ್ತರು.
ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದ 7 ಮೇಳಲಿಡು ಆಜಿ ಮೇಳದ ಆಟ ಬುಧವಾರ ಕಟೀಲು ಕ್ಷೇತ್ರದ ಸುತ್ತಮುತ್ತಡೆ ನಡತೊಂದುಂಡು. ಇಂಚ ಆಜಿ ಮೇಳದ ಆಟ ನಡಪುನವು ಸುರುತ್ತ ಸರ್ತಿ ಆದುಂಡು. ಕಟೀಲು ಕ್ಷೇತ್ರದ ರಥ ಬೀದಿಡು ಸೇವೆ ಆಟ ಗುಬ್ಬಾವ್ನ ಭಕ್ತಿರ್ನ ಸಂಖ್ಯೆ ಹೆಚ್ಚು ಹೊಂದಿತ್ತದು. ಇದಕ್ಕೆ ಸರಿಯಾದ ಅವಕಾಶ ತಿಕ್ಕಂದು ನೀಡಿದವರ ಬುಧವಾರ ಕಟೀಲು ಬಸ್ ಸ್ಟ್ಯಾಂಡ್ ಕೈತಲು ಆಟ ಗುಬ್ಬಾವ್ನ ವ್ಯವಸ್ಥೆ ಮಲ್ತದಿತ್ತರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದ ಆಜಿ ಮೇಳಲಿನ ಆಟ ಕಟೀಲು ಕ್ಷೇತ್ರದ ಸುತ್ತುಡೆ ಒಂದೇ ದಿನ ನಡಪಾಂದುಲ್ಲೇರು. ಇಂಚ ನಡಪು ನಾವು ಒಂದು ಸುರುತ್ತ ಸರ್ತಿ ಆದುಂಡು. ದೇವಸ್ಥಾನದ ನಿಲೆಟ್ ರಡ್ಡು ಕಡಿಟ್ಟು ವ್ಯವಸ್ಥೆ ಮಲ್ತದಿರು. ಕಾಲೇಜಿಗೆ ರಜೆ ಇತ್ತಿ ನೀಡಿದವರ ಕೆಲವೊಂಜಿ ಆಟ ಕಾಲೇಜಿದ ಬರಿಟೆ ನಡತೊಂದುಂಡು. ಕಟೀಲು ಸರಸ್ವತಿ ಸದನ, ಮಹಾಲಕ್ಷ್ಮಿ ಸದನ, ಪದವಿ ಪೂರ್ವ ಕಾಲೇಜ್ ಕೈತಲು, ಪರಿಸರದ ಸಾನ್ನಿಧ್ಯ ಗೋಪಾಲಕೃಷ್ಣ ಸಭಾಭವನ, ಆಜಾರ್ ಧೂಮಾವತಿ ದೈವಸ್ಥಾನ ಕೈತಲು ಇಂಚ ಒಟ್ಟು ಆಜಿ ಕಡಿಟ್ಟು ಆಟ ನಡತೊಂದುಂಡು. ಪತ್ತನಾಜ್ಯದ ಸೇವೆ ಆಟ ಪತ್ತನಾಜ್ಯದ ಮನದಾನಿ ಮೇ 20 ಅಂಗರೆ ನಡಪಾದು ಈ ಸಾಲದ ಮೇಳದ ತಿರ್ಗಟ ಕೈದಾಪುಂಡು. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಮಡಿಕತ್ತಾಯ ಧೂಮಾವತಿ ಬಂಟ ದೈವಲಿನ ಮಡಿಕ ಅಂಕದ ಕಲಾ ದೈವಸ್ಥಾನಡು ಸಾನದಾಯನ ಮೇ 22 ಶುಕ್ರವಾರ ನಡಪುಂಡು. 21 ಗುರುವಾರ ಬಯ್ಯ 5 ಗಂಟೆಗೆ ಭಂಡಾರ ಏರ್ದು ಮನದಾನಿ ಶುಕ್ರವಾರ ಕಾಣೆ 10 ಮಡಿಕತ್ತಾಯ ನೇಮ ರಾತ್ರಿ 7 ಜುಮಾದಿ ಬಂಟ ದೈವಲಿನ ನೇಮ ನಡಪೆರೆ ಉಂಡೊಂದು ದೈವಸ್ಥಾನದ ಪ್ರಕಟಣೆಡು ತೆರಿಪಾದಿರು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇರು.